ಕಾಪು ತಾಲೂಕಿನ 16 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಪ್ರಕ್ರಿಯೆ ಚೀಟಿ ಎತ್ತುವ ಮೂಲಕ ಸಂಪೂರ್ಣಗೊಂಡಿದ್ದು ಯಾವುದೇ ಗಲಿಬಿಲಿ ಇಲ್ಲದೆ ಸಂಪನ್ನಗೊಂಡಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಹೇಳಿದ್ದಾರೆ. ಉಚ್ಚಿಲ ಮಹಾಲಕ್ಷ್ಮಿ ಸಭಾಭವನದಲ್ಲಿ ನಡೆದ ಮೀಸಲಾತಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಬಳಿಕ ಮಾತನಾಡಿದ ಅವರು, ಈಗಾಗಲೇ ಚುನಾವಣಾ ಆಯೋಗದ ಆದೇಶದ ಪ್ರಕಾರ ಜಿಲ್ಲಾಧಿಕಾರಿಯವರು ಖುದ್ದಾಗಿ ಚುನಾವಣಾ ಪ್ರಕ್ರಿಯೆ ಮಾಡಬೇಕೆಂಬ ಆದೇಶ ಇದೆ. ಅಪ್ರಯುಕ್ತ ನಾವು ಮೀಸಲಾತಿಯನ್ನು ಚೀಟಿ ಎತ್ತುವ ಮೂಲಕ ಮಾಡಿದ್ದೇವೆ. ಎಲ್ಲಾ ವಿಚೇತ ಸದಸ್ಯರನ್ನು ಜೊತೆಗೆ ಕೂರಿಸಿ ಅತ್ಯಂತ ಪಾರದರ್ಶಕವಾಗಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ನಿಗದಿತ ಅಧಿಕಾರಿಗಳು 7 ದಿನದ ನೋಟಿಸು ನೀಡಿ ಅಧ್ಯಕ್ಷ ಉಪಾಧ್ಯಕ್ಷರ ಪ್ರಕ್ರಿಯೆ ಮಾಡುತ್ತಾರೆ ಎಂದರು. ನಮ್ಮ ಜಿಲ್ಲೆಯ ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ ಆಗಿದೆ. ಅದರಲ್ಲಿ ಚುನಾವಣಾ ಆಯೋಗದ ನಿರ್ದೇಶನ ಪ್ರಕಾರ ಗ್ರಾಮ ಪಂಚಾಯತ್ಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮೀಸಲಾತಿಯನ್ನು ಡಿಸಿ ಖುದ್ದಾಗಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದು, ಅದರ ಪ್ರಕಾರ ನಾವು ಈಗ 3 ತಾಲೂಕುಗಳನ್ನ ಮುಗಿಸಿದ್ದೀವಿ. ಕ್ರಮವಾದ ಕಾಪು ಆಯಿತು. ನಾಳೆ ನಾವು ಕಾರ್ಕಳ ಮತ್ತು ಹೆಬ್ರಿ ಮಾಡ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ ನಾವು ಬೈಂದೂರನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಮಾತ್ರ ಬಾಕಿ ಉಳಿತದೆ ಕುಂದಾಪುರ, ಅದು 27ನೇ ತಾರೀಕು ಬೆಳಗ್ಗೆ ಈಗಾಗಲೇ ಇಲ್ಲಿ ಎಲ್ಲ ಮೆಂಬರನ್ನ ಜೊತೆಗೆ ಕೂರಿಸ್ಕೊಂಡು ಅತ್ಯಂತ ಪಾರದರ್ಶಕವಾಗಿ ಮೀಸಲಾತಿಯನ್ನು ವರದಿ ಮಾಡಬೇಕು ಅಂತ ಆಯೋಗ ಸೂಚನೆ ಕೊಟ್ಟಿದೆ. ಅದರ ಪ್ರಕಾರ ಎಲ್ಲರನ್ನೂ ಕೂರಿಸ್ಕೊಂಡು ಮೀಸಲಾತಿಯನ್ನು ವರದಿ ಮಾಡಿದ್ವಿ. ಯಾರಿಗಾದರೂ ಅನುಮಾನ ಇದ್ದರೆ ಕೇಳ್ಬೋದು ಅಂತಂದರೆ ಒಬ್ಬರು ಸಹ ಯಾವುದೂ ಅನುಮಾನವನ್ನು ಸಹ ವ್ಯಕ್ತಪಡಿಸಿಲ್ಲ. ಕಂಪ್ಯೂಟ್ರಲ್ಲಿ ಏನು ಸಾಫ್ಟ್ವೇರ್ ಇದೆ ಅದು ಚುನಾವಣಾ ಆಯೋಗ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತಿದೆ. ನಮಗೆ ಹಿಂದಿನ 1993ರಿಂದ 2015ವರೆಗೆ ಏನು ಮೀಸಲಾತಿ ಬಂದಿದೆ ಅದನ್ನೆಲ್ಲ ಹೊರತುಪಡಿಸಿ ಉಳಿದಂಥ ಪಂಚಾಯತ್ಗಳಲ್ಲಿ ಮೀಸಲಾತಿಯನ್ನು ನಿಗದಿ ಮಾಡುವಂಥ ಎಲ್ಲಿ ಸಮಾನವಾಗಿ ಸ್ಥಾನಗಳು ಬರ್ತದೆ ಅಂಥ ಸಂದರ್ಭದಲ್ಲಿ ಲಾಟರಿ ಮೂಲಕ ಆಯ್ಕೆ ಮಾಡಬೇಕು. ಅವುಗಳನ್ನು ವ್ಯವಸ್ಥಿತವಾಗಿ ಈಗಾಗಲೇ ಏನು ನಮ್ಮ